ರಾಜ್ಯ ಸರ್ಕಾರದಿಂದ ಹೊಸ ಕೋವಿಡ್ ಗೈಡ್ಲೈನ್ಸ್ ಪ್ರಕಟಗೊಂಡ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಮತ್ತು ಕಮಿಷನರ್ ಶಶಿಕುಮಾರ್ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ವೀಕೆಂಡ್ ಕರ್ಫ್ಯೂ ಸಮಯದಲ್ಲಿ ನಿಗದಿಯಾಗಿದ್ದ ಮದುವೆ ನಡೆಸಲು ಅನುಮತಿ ಇದೆ. ಆದರೆ ಕೇವಲ 50 ಜನರು ಮಾತ್ರವೇ ಮದುವೆಯಲ್ಲಿ ಭಾಗವಹಿಸಲು ಅವಕಾಶವಿದೆ. ಇದಕ್ಕಾಗಿ ಮದುವೆ ಮನೆಯವರು 50 ಜನರ ಪಟ್ಟಿ ತಯಾರಿಸಬೇಕು. ಆ ಪಟ್ಟಿಯನ್ನ ಸ್ಥಳೀಯಾಡಳಿತಕ್ಕೆ ತೋರಿಸಿ ಅಪ್ರೂವ್ ಮಾಡಿಸಿಕೊಳ್ಳಬೇಕು. ಆ ಬಳಿಕ ಆ 50 ಜನರ ಅನುಮತಿ ಪಡೆದ ಪತ್ರ ಮತ್ತು ಮದುವೆ ಆಮಂತ್ರಣ ಪತ್ರಿಕೆ ಹಾಗೂ ಮದುವೆಗೆ ಹೋಗುವವರ ಐಡಿ ಕಾರ್ಡ್ ಕಡ್ಡಾಯ. ಈ 3 ದಾಖಲೆಗಳನ್ನ ವಾಟ್ಸ್ಆಪ್ನಲ್ಲಿ ಪೊಲೀಸರಿಗೆ ತೋರಿಸಿ ಪ್ರಯಾಣಿಸಬಹುದು. ಆದರೆ ಮದುವೆ ಆಮಂತ್ರಣ ಪತ್ರಿಕೆಯ ನೈಜ ಪ್ರತಿ ಪ್ರಯಾಣದ ವೇಳೆ ಕೈಯಲ್ಲೇ ಇರಬೇಕು. ಮದುವೆಗೆ ಗೆಸ್ಟ್ ಲಿಸ್ಟ್ನಲ್ಲಿರುವವರು ಐಡಿ ತೋರಿಸಿದರಷ್ಟೇ ಪ್ರಯಾಣಕ್ಕೆ ಅವಕಾಶ. ಇನ್ನು ಮದುವೆಗೆ ಹೋಗುವ ಕಾರಿನಲ್ಲಿ 7-8 ಜನರನ್ನ ತುಂಬಿದ್ರೆ ಪ್ರಯಾಣಿಸಲು ಅವಕಾಶ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ದೇವಸ್ಥಾನದಲ್ಲಿ ಮದುವೆ ನಡೆಯುವುದಾದ್ರೆ 50 ಜನರನ್ನ ಸೇರಿಸಿ ಮಾಡಬಹುದು. ಈಗಾಗಲೇ ಮಾಡಿದ ನಿಯಮದಂತೆ ದೇವಸ್ಥಾನಗಳಲ್ಲಿ ಮದುವೆಗೆ ಅನುಮತಿ ನೀಡಲಾಗಿದೆ. ಮದುವೆಗೆ ಫೋಟೋಗ್ರಾಫರ್ಸ್, ಅರ್ಚಕರು ಎಲ್ಲರೂ 50 ಜನರ ಲಿಸ್ಟ್ನಲ್ಲೇ ಬರುತ್ತಾರೆ. ದೇವಸ್ಥಾನದ ಧಾರ್ಮಿಕ ಕಾರ್ಯಗಳನ್ನ ಅರ್ಚಕರು ಸೇರಿಕೊಂಡು ಮಾಡಬೇಕು. ಆದರೆ ಯಾವುದೇ ಸಾರ್ವಜನಿಕರು ಈ ಆಚರಣೆಯಲ್ಲಿ ಭಾಗಿಯಾಗಲು ನಿಷೇಧವಿದೆ. ಈ ಆದೇಶ ಇವತ್ತಿನಿಂದಲೇ ಜಿಲ್ಲೆಯ ಎಲ್ಲ ದೇವಸ್ಥಾನಗಳಲ್ಲಿ ಜಾರಿಯಾಗಲಿದೆ. ಅವಶ್ಯಕತೆ ಪಾಸ್ ಮತ್ತು ಐಡಿ ಕಾರ್ಡ್ ಬಳಸಿ ಕುಟುಂಬದ ಜೊತೆ ಸಂಚರಿಸಲು ಅವಕಾಶವಿಲ್ಲ. ಯಾರ ಹೆಸರಿನಲ್ಲಿ ಪಾಸ್ ಮತ್ತು ಐಡಿ ಕಾರ್ಡ್ ಇದೆ ಅವರಿಗಷ್ಟೇ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ ಎಂದರು. ಇನ್ನು ವೀಕೆಂಡ್ ಕರ್ಫ್ಯೂ ಸಮಯದಲ್ಲಿ ಬೆಳಿಗ್ಗೆ 6ರಿಂದ 10ರವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವಿದೆ. ಆದರೆ ಈ ವಸ್ತು ಖರೀದಿ ಅವರ ಮನೆಯ ಅಕ್ಕಪಕ್ಕದಲ್ಲೇ ಖರೀದಿಸಬೇಕು. ವಾಹನ ಬಳಸಿ ಅಗತ್ಯ ವಸ್ತು ಖರೀದಿಗೆ ಹೋಗೋದಾದ್ರೂ ಅದಕ್ಕೆ ಸೂಕ್ತ ಕಾರಣ ಬೇಕು. ಅದನ್ನ ದುರುಪಯೋಗ ಪಡಿಸಿಕೊಂಡ್ರೆ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಅಗತ್ಯ ವಸ್ತುಗಳು ಸಹಜವಾಗಿ ನಡೆದುಕೊಂಡು ಹೋಗುವ ಅಂತರದಲ್ಲೇ ಸಿಗುತ್ತದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಈ ಮದುವೆಗಳು ಇದ್ದಂಥವ್ರು ಯಾರಿದ್ದಾರೆ ಅವರುಗಳು ವೆಲ್ ಇನ್ ಅಡ್ವಾನ್ಸ್ ಪರ್ಮಿಷನ್ ತಗೊಂಡು ಯಾರು ಗೆಸ್ಟ್ ಲಿಸ್ಟ್ ಇದೆ ಅದನ್ನು ಕೊಡಬೇಕು. ಮತ್ತು ಯಾರು ಮದುವೆಗೆ ಇನ್ವೈಟ್ ಮಾಡಿರುವಂಥವ್ರು ಇನ್ವೈಟೀಸ್ ಯಾರಿದ್ದಾರೆ ಅವ್ರುಗಳು ಆ ಗೆಸ್ಟ್ ಲಿಸ್ಟ್ ಅಪ್ರೂವ್ಡ್ ಬೈ ಕನ್ಸರ್ನ್ಡ್ ಮುನ್ಸಿಪಾಲಿಟಿ ಅಥವಾ ಅದರ್ ಲೋಕಲ್ ಬಾಡೀಸ್ ಅವ್ರಗಳ ಕಡೆಯಿಂದ ಇರುವಂಥದ್ದು ಲಿಸ್ಟು ಮತ್ತು ಅದು ಕರೆಸ್ಪಾಂಡಿಂಗ್ ಐಡೆಂಟಿಟಿ ಪ್ರೂಫ್ ಇಟ್ಕೊಂಡು ಮೂವ್ಮೆಂಟ್ ಮಾಡಲಿಕ್ಕೆ ನಾವು ಫೆಸಿಲಿಟೇಟ್ ಮಾಡ್ತೀವಿ. ಈಗ 50 ಜನದ ರಿಸ್ಟ್ರಿಕ್ಷನ್ ಏನು ಹಾಕಿದ್ದಾರೆ, ಯಾರ್ಯಾರು ಪರ್ಮಿಷನ್ ತೊಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಆಯಾ ಏನೇನು ಅನುಮತಿ ಕೊಟ್ಟಿದ್ದಾರೆ ಅವರಿಗೇ ಗೆಸ್ಟ್ ಲಿಸ್ಟು 50 ಜನಗಳ ಲಿಸ್ಟನ್ನು ತೊಗೊಂಡೋಗಿ ಆ ಪರ್ಮಿಷನ್ ಸಿಕ್ಕಿರೋದಕ್ಕೆ ಸರ್ಟಿಫಿಕೇಷನ್ ಮಾಡಿಕೊಂಡ್ರೆ ಆ ಕಾಪಿಯನ್ನು ಪೊಲೀಸ್ನವರಿಗೆ ಟ್ರಾವೆಲ್ ಮಾಡಬೇಕಾದಾಗ ವಿತ್ ಇನ್ವಿಟೇಷನ್ ಕಾರ್ಡ್ ಮತ್ತು ID ಕಾರ್ಡನ್ನು ಅವ್ರು ತೋರಿಸಿದ್ರೆ ಆ ವೆನ್ಯೂಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಇದು ಮಾಡಿದ್ವಿ. ಇನ್ವಿಟೇಷನ್ ಕಾರ್ಡ್ ಬೇಕೇ ಬೇಕು, ಆ ಗೆಸ್ಟ್ ಲಿಸ್ಟಲ್ಲಿರುವಂಥ ID ಕಾರ್ಡ್ ಬೇಕು, ಜೊತೆಗೆ ಅವರು ಏನು ಒಂದು ಪ್ರೂಫ್ ಇದರೊಳಗಡೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಪಾಯಿಂಟ್ ನಂಬರ್ 8, ಮ್ಯಾರೇಜಸ್ ಪರ್ಮಿಟೆಡ್ ಸ್ಟ್ರಿಕ್ಟ್ಲಿ ಅಡೈರಿಂಗ್ ಟು COVID-19 ಅಪ್ರೋಪ್ರಿಯೇಟ್ ಬಿಹೇವಿಯರ್ ವಿತ್ ಮ್ಯಾಕ್ಸಿಮಮ್ ಆಫ್ 50 ಪೀಪಲ್. Cremation, funeral to be allowed strictly adhering to COVID-19 appropriate with maximum of 20 people. ಇದು ಗೈಡ್ಲೈನ್ಸ್ ಫಾರ್ ವೀಕೆಂಡ್ ಕರ್ಫ್ಯೂ ಭಾಳ ಸ್ಪಷ್ಟವಾಗಿದೆ. DC ಅವರು ಹೇಳ್ತಿರೋದು ಅಂತಂದರೆ ಲೋಕಲ್ ಬಾಡೀಸು ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು, ಚೀಫ್ ಆಫೀಸರ್ ಅಥವಾ PDO ಅವ್ರುಗಳು ಎಲ್ಲಿ ಮದುವೆ ಮಾಡ್ತಾ ಇದ್ದಾರೆ ಅವ್ರುಗಳು ಅನುಮತಿ ತಗೋಬೇಕಾಗತ್ತೆ. ಮತ್ತು ಅವ್ರಗಳ ಹತ್ರ ಒಂದು ಲಿಸ್ಟ್ ಮಾಡ್ಕೊಂಬಿಟ್ಟು ದೀಸ್ ಆರ್ ದಿ 50 ಪೀಪಲ್ ಹೂ ಆರ್ ಅಟೆಂಡಿಂಗ್ ದಿ ಮ್ಯಾರೇಜ್. ಅಥವಾ 50 ಅಂದರೆ 50 ಅಪ್ಪರ್ ಲಿಮಿಟು. 20 ಜನ ಸೇರ್ಕೊಂಡು ನಾವು ಮಾಡ್ತೀವಿ ಅಂತಂದರೆ ಈ 20 ಜನದ ಸಮ್ಮುಖದಲ್ಲಿ ನಾವು ಮದುವೆ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ಪಟ್ಟಿ ತಗೊಂಡು ಅದನ್ನು ಹಾರ್ಡ್ ಕಾಪಿ ಇಟ್ಕೊಂಡ್ರೆ ಬೆಟರ್. ಯಾಕಂದರೆ ತೋರಿಸ್ಬಿಟ್ರೆ ನೋಡ್ಕೋಬೋದು. ಹಾರ್ಡ್ ಕಾಪಿ ಇಲ್ಲ ಅನ್ನೋಂಥವ್ರು ವಾಟ್ಸಪ್ಪಲ್ಲಂತೂ ಖಂಡಿತ ಇಟ್ಕೋಬೋದು. ಮತ್ತು ಭಾಳ ಸ್ಪಷ್ಟವಾಗಿ ಪ್ರತಿಯೊಬ್ಬರು ಸಾರ್ವಜನಿಕರು ಗಮನದಲ್ಲಿ ಇಟ್ಕೋಬೇಕು. ಈ ಕಾರ್ ಪಾಸ್ ಒಂದು ತಗೊಂಡು ಕಾರಲ್ಲಿ 8 ಜನ ತುಂಬ್ಕೊಂಡು ಹೋಗ್ತಾರಲ್ಲ, ಆ ಥರದ್ದು ನಡೆಯೋಂಗಿಲ್ಲ. ಒಬ್ಬರ ಹೆಸರಿದ್ರೆ ಯಾವುದೇ ಕಾರಣಕ್ಕೂ ನಡೆಯೋಂಗಿಲ್ಲ.